ಕೊರೋನಾ ವೈರಸ್ ಜಾಗೃತಿಗಾಗಿ ಮತ್ತು ಸೋಂಕು ತಡೆಗಟ್ಟುವ ನಿಟ್ಟಿನಲ್ಲಿ ಸರ್ಕಾರ ಸಭೆ ಸಮಾರಂಭ ಸಂತೆ ನಡೆಯಬಾರದು ಅಂತ ಆದೇಶ ಮಾಡಿದರೂ ಕೂಡ ಮಾಣಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮಾಣಿ ಶನಿವಾರದ ಸಂತೆ ಯಾರ ಭಯವಿಲ್ಲದೆ ಬೆಳಗ್ಗೆ 6 ಗಂಟೆಯಿಂದ ಆರಾಮವಾಗಿ ನಡೀತಾ ಇತ್ತು. ಮಾಣಿಯಲ್ಲಿ ಶನಿವಾರದ ಸಂತೆ ನಡೀತಾ ಇದೆ ಎಂಬ ಮಾಹಿತಿ ಬಂಟ್ವಾಳ ತಹಶೀಲ್ದಾರ್ ರಶ್ಮಿ ಎಸ್ಆರ್ ಅವರಿಗೆ ಬಂದ ಹಿನ್ನೆಲೆಯಲ್ಲಿ ಕೂಡಲೇ ಸ್ಥಳಕ್ಕೆ ಧಾವಿಸಿದ ಅವರು ಸಂತೆ ನಿಲ್ಲಿಸುವಂತೆ ತಿಳಿಸಿದರು. ಪ್ರತಿ ಶನಿವಾರ ದಿನದಂದು ಇಲ್ಲಿ ವಾರದ ಸಂತೆ ನಡೆಯುತ್ತೆ. ಗ್ರಾಮ ಪಂಚಾಯತ್ನ ಅಧೀನದಲ್ಲಿ ಟೆಂಡರ್ ಪಡೆದ ವ್ಯಕ್ತಿ ಶನಿವಾರದಂದು ಸಂತೆಯನ್ನ ನಡೆಸುತ್ತಾರೆ. ಆದರೆ ಕೊರೋನಾ ಭೀತಿಯಿಂದ ಎಲ್ಲಾ ಸಭೆ ಸಮಾರಂಭಗಳ ಸಹಿತ ಸಂತೆಗಳ ಜಾತ್ರೋತ್ಸವ ನಿಲ್ಲಬೇಕು ಅಂತ ಸರ್ಕಾರ ಆದೇಶವನ್ನ ಮಾಡಿದೆಯಾದರೂ ಇಲ್ಲಿ ಸಂತೆ ನಡೆಸುವ ವ್ಯಕ್ತಿಗೆ ಪಿಡಿಒ ತಿಳಿಸಿಲ್ಲ ಅಂತ ಆತ ಹೇಳಿ ಜವಾಬ್ದಾರಿಯಿಂದ ನುಣುಚಿಕೊಳ್ಳುವ ಪ್ರಯತ್ನ ಮಾಡಿದ್ದಾನೆ. ಸ್ಥಳಕ್ಕೆ ತಹಶೀಲ್ದಾರ್ ಜೊತೆ ಭೇಟಿ ನೀಡಿದ ವಿಟ್ಲ ಎಸ್ಐ ವಿನೋದ್ ರೆಡ್ಡಿ ಅವರು ಸಂತೆಯನ್ನ ನಿಲ್ಲಿಸಿ ವ್ಯಾಪಾರಿಗಳನ್ನ ವಾಪಸ್ಸು ಕಳಿಸಿದ್ದಾರೆ.